ಇವತ್ತಿಗೆ ಜೂನ್ 1. ಈ ಜೂನ್ 1 ಮಳೆಗಾಲ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಜಿಲ್ಲಾಡಳಿತ ವತಿಯಿಂದ, ಜಿಲ್ಲಾ ಪಂಚಾಯತ್ ವತಿಯಿಂದ ಮತ್ತು ಬೇರೆ ಬೇರೆ ಇಲಾಖೆಗಳ ವತಿಯಿಂದ ತೆಗೆದುಕೊಂಡಿರುವಂಥ ಕ್ರಮಗಳ ಬಗ್ಗೆ ತಮ್ಮೆಲ್ಲರಿಗೂ ಒಂದು ಮಾಹಿತಿ ಕೊಟ್ಟು ಅಲ್ಲಿ ಮುಂದೆ ಆಗಿರುವಂಥ ಒಂದು ಸಲಹೆ ಸೂಚನೆಗಳನ್ನು ಕೂಡ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ನಾವು ತಗೊಂಡು ಮುನ್ನಡೆಯಬೇಕು ಅಂತ. ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಮೇ 28 ಅಂತ ಮುಂಗಾರಿನ ಒಂದು ಮುನ್ಸೂಚನೆ ಇತ್ತು. ಆದರೆ ಅದು ಇವಾಗ ಜೂನ್ 4 ಅಂತ ಇದಾಗಿದೆ. ಸೊ ಕೇರಳಗೇನೆ ಇನ್ನೂ ಇದಾಗಿರೋದ್ರಿಂದ ಕೇರಳ ಬಂದು 2 ದಿನದ ನಂತರ ಮಂಗಳೂರಿನ ಒಂದು ಪ್ರದೇಶಕ್ಕೆ ಮುಂಗಾರು ಬರುವಂಥದ್ದು ವಾಡಿಕೆ. ಇವಾಗ ಇತ್ತೀಚಿನ ವರದಿ ಐದು ಪ್ರಕಾರ ನಾವು ಮಹಾನಗರ ಪಾಲಿಕೆನ ಫಸ್ಟ್ ತೊಗೊಂಡ್ರೆ ನಮ್ಮ 60 ವಾರ್ಡ್ಸ್ ಏನಿದೆ ಮಹಾನಗರ ಪಾಲಿಕೆಯಲ್ಲಿ ಕಳೆದ ಪ್ರತಿ ವರ್ಷದಂತೆ ಪ್ರತಿ ವಾರ್ಡ್ಗೂ ಕೂಡ ಒಬ್ಬರು ಇನ್ಸಿಡೆಂಟ್ ಕಮಾಂಡರ್ಸ್ ಅಂತ ನಾವು ಮಾಡಿರ್ತೀವಿ. ನಾರ್ಮಲಿ ಇಂಜಿನಿಯರ್ಸ್ನ ನಾವು ಪ್ರತಿ ವಾರ್ಡಿಗೂ ಕೂಡ ಒಬ್ಬೊಬ್ಬರು ಅಂತ ತೊಗೊಂಡಿದ್ವಿ. ಕೆಲವರಿಗೆ ಮಲ್ಟಿಪಲ್ 4-5 ವಾರ್ಡ್ ಒಬ್ಬರೇ ಇಂಜಿನಿಯರ್ಸಿಗೆ ಬರುವಂಥದ್ದು. ಗ್ರಾಮ ಪಂಚಾಯಿತಿಯಲ್ಲಿ ಆಯಾ ಗ್ರಾಮ ಪಂಚಾಯಿತಿಯ PDOs, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ಸ್ ಇನ್ಸಿಡೆಂಟ್ ಕಮಾಂಡರ್ಸ್ ಆಗಿರ್ತಾರೆ. ಮತ್ತು ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಾನಗರ ಪಾಲಿಕೆ ಹೊರತುಪಡಿಸಿ 13 ಸ್ಥಳೀಯ ಸಂಸ್ಥೆಗಳೇನಿದೆ ಆಯಾ ಸ್ಥಳೀಯ ಸಂಸ್ಥೆಗಳ ಕಮಿಷನರ್ಸ್ ಮತ್ತು ಚೀಫ್ ಆಫೀಸರ್ಸ್ ಇದಕ್ಕೆ ಇನ್ಸಿಡೆಂಟ್ ಕಮಾಂಡರ್ಸ್ ಆಗಿರ್ತಾರೆ. ಬೇಸಿಕಲಿ ಇನ್ಸಿಡೆಂಟ್ ಕಮಾಂಡರ್ಸ್ನ ಮುಖ್ಯವಾಗಿರುವಂಥ ಕಾರ್ಯ ಏನಿದು ಅಂತ ಹೇಳಿದ್ರೆ, ಮಳೆಗಾಲದಲ್ಲಿ ಆಗುವಂಥ ಅನಾಹುತನ ತಪ್ಪಿಸುವಂಥ ಕಾರ್ಯ ಅಥವಾ ಏನೇನು ಕಾರ್ಯಕ್ರಮನ ಹಮ್ಮಿಕೋಬೇಕು ಆ ರೀತಿ ಒಂದು, ಮತ್ತು ಅಕಸ್ಮಾತ್ ಯಾವುದಾದ್ರು ಒಂದು ಫ್ಲಡ್ಡಿಂಗ್ ಆಗಿರ್ಬೋದು, ಲ್ಯಾಂಡ್ಸ್ಲೈಡ್ ಆಗಿರಬೇಕಾದ್ರೂ ಆದರೆ ಅಲ್ಲಿ ಕ್ಲಿಯರ್ ಮಾಡುವಂಥದ್ದು ಮತ್ತು ಅದಕ್ಕೊಂದು ಅವಶ್ಯಕತೆ ಇರುವಂಥ ಕೆಲಸಗಳನ್ನ ಮಾಡೋದಕ್ಕೆ ಸಂಪೂರ್ಣ ಅಧಿಕಾರನ ಈ ಇನ್ಸಿಡೆಂಟ್ ಕಮಾಂಡರ್ಸಿಗೆ ಕೊಟ್ಟಿರ್ತೀವಿ. ಅಧಿಕಾರದ ಜೊತೆ ಅವರಿಗೆ ಅವಶ್ಯಕತೆ ಇರೋ ಅನುದಾನ ಕೂಡ ನಮ್ಮ ತಾಲೂಕಿಗೆ ಇವಾಗಲೇ ನಾವು ರಿಲೀಸ್ ಮಾಡಿದ್ದೀವಿ. ಅವಶ್ಯಕತೆ ಬಿದ್ದರೆ ಇನ್ನೂ ಕೂಡ ನಾವು ಮಾಡೋದಕ್ಕೂ ಕೂಡ ನಮ್ಮಲ್ಲಿ ಅನುದಾನ ಇದೆ. ಇವತ್ತಿಗೆ ಇನ್ಸಿಡೆಂಟ್ ಕಮಾಂಡರ್ಸ್ಗಳದ್ದು ಏನು ನಾವು ಮಾಡಿದ್ದೀವಿ ಇದನ್ನಾಗಲೇ ನಾವು ಸಾರ್ವಜನಿಕವಾಗಿ ಪ್ರಚಾರ ಕೂಡ ಪಡಿಸ್ತಾ ಇದ್ದೀವಿ. ಇವತ್ತಿನ ಈ ಪತ್ರಿಕಾಗೋಷ್ಠಿ ಆದಮೇಲೆ ಖಾದರ್ ಮೂಲಕ ಒಂದು ಪಟ್ಟಿ ಕೂಡ ಕೊಟ್ಬಿಡಿ, ಯಾರ್ಯಾರು ಇನ್ಸಿಡೆಂಟ್ ಕಮಾಂಡರ್ಸ್ ಅಂತ ಇದ್ದಾರೆ ಅವ್ರದ್ದು ಮತ್ತು ಅವರ ಫೋನ್ ನಂಬರ್ಸ್ ಕೂಡ, ಎಲ್ಲ ಇನ್ಸಿಡೆಂಟ್ ಕಮಾಂಡರ್ಸ್ದು ಫೋನ್ ನಂಬರ್ಸ್ ಕೂಡ ತಮಗೆ ಇವಾಗ ನಾವು ನೀಡ್ತಾ ಇದ್ದೀವಿ. ಜೊತೆಗೆ ನಮ್ಮಲ್ಲಿ ಇನ್ಸಿಡೆಂಟ್ ಕಮಾಂಡರ್ಸ್ ಜೊತೆಗೇ 24x7 ಅಂದರೆ 24/7 ನಮ್ದು ಆ್ಯಸ್ ಯೂಶ್ವಲ್ ಜೂನ್, ಜುಲೈ, ಆಗಸ್ಟ್ 3 ತಿಂಗಳೂ ಕೂಡ 8 ಗಂಟೆಗಳ ಪಾಳಿಯಲ್ಲಿ ದಿನಕ್ಕೆ 3 ಅಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಮ್ಮ 24x7 ಕಾರ್ಯಪ್ರವೃತ್ತರಾಗುತ್ತೆ. ಜಿಲ್ಲಾ ಮಟ್ಟದಲ್ಲಿ ಇಲ್ಲಿ ಒಂದು ಇರುತ್ತೆ, ಜಿಲ್ಲಾ ಪಂಚಾಯತಿಯಲ್ಲೂ ಕೂಡ ಒಂದು ಇರುತ್ತೆ, ಕಾರ್ಪೊರೇಷನಲ್ಲೂ ಕೂಡ ಇರುತ್ತೆ, ಮುಖ್ಯವಾಗಿ 3. ತಾಲೂಕು ಹಂತದಲ್ಲಿ ತಾಲೂಕ್ ಪಂಚಾಯತ್ ಮತ್ತು ತಾಲೂಕು ತಹಶೀಲ್ದಾರ್ಸ್ ಆಫೀಸಲ್ಲಿನೂ ಕೂಡ ಇರುತ್ತೆ. ಕೆಲವೊಂದು ಕಡೆ ಅವಶ್ಯಕತೆ ಬಿದ್ದರೆ ನಾವು ಹೋಬಳಿ ಮಟ್ಟದಲ್ಲೂ ಕೂಡ ಮಾಡೋದಕ್ಕೆ ಈ ಸರಿ ಅವಕಾಶ ಮಾಡಿಕೊಟ್ಟಿದ್ದೀವಿ. ಪ್ರತಿಯೊಂದು ಗ್ರಾಮ ಪಂಚಾಯತಿಯಲ್ಲೂ ಕೂಡ PDO ಮತ್ತು ಸೆಕ್ರೆಟರಿ ಜೊತೆಗೆ ನಮ್ಮ VA ಮತ್ತು ಗ್ರಾಮ ಸಹಾಯಕರ ಮತ್ತು ಹೋಬಳಿ ಮಟ್ಟದಲ್ಲಿ RI ಅವರ ಮೊಬೈಲ್ನೂ ಕೂಡ ಜನರು ಸಂಪರ್ಕಿಸಿ ಅವರಿಗೆ ಆಗಬಹುದಾದಂಥ ತೊಂದರೆ ಮತ್ತು ಆಗಿರುವಂಥ ತೊಂದರೆನ ಮಾಡಿಸ್ಬೋದು. ಈ ಸರಿ ನಾವು ಒಂದು ಸೆಪ್ರೇಟ್ ಪ್ರಯೋಗ ಅಂತಲೇ ಹೇಳ್ಬೋದು. ಲಾಸ್ಟ್ ಟೈಮು ನನಗೆ ಬರುವಂಥ ಭಾಳಷ್ಟು ಕಾಲ್ಗಳಲ್ಲಿ ಮಧ್ಯರಾತ್ರಿ 2 ಗಂಟೆ 3 ಗಂಟೆ ಎಲ್ಲ ಇದು ಬರ್ತಿರ್ಬೇಕಾದ್ರೆ ಪಂಚಾಯತ್ PDO ಫೋನ್ ಎತ್ತೋದಿಲ್ಲ, ನಮ್ಮ VA ಫೋನ್ ಎತ್ತೋದಿಲ್ಲ, ಅಥವಾ ತಾಲೂಕಲ್ಲಿ ಯಾರೂ ಹೋಗ್ತಿಲ್ಲ ಅಂತ ಭಾಳಷ್ಟು ಬರೋದು. ಮಧ್ಯರಾತ್ರಿ ಫೋನ್ ಎತ್ತಲೇ ಇರುವಂಥದ್ದು ಕೆಲವೊಂದು ಸರಿ ಮಲಗಿರ್ಬೋದು, ಕೆಲವೊಂದು ಸರಿ ನಾಟ್ ರೀಚಬಲ್ ಆಗಿರ್ಬೋದು. ಈ ಥರ ಎಲ್ಲ ಇದ್ದಿದ್ದಂಥ ಸಮಯದಲ್ಲಿ ಆಗಬಾರ್ದು ಅಂತ ಹೇಳಿ ನಾವು ಅಂಥ ಇದರಲ್ಲಿ ರಾತ್ರಿ ಹೊತ್ತು 24x7ಗೆ ಕಾಲ್ ಡೈವರ್ಟ್ ಮಾಡೋದಕ್ಕೆ ಒಂದು ಸೂಚನೆ ಕೂಡ ಕೊಟ್ಟಿದ್ದೀವಿ. ಒಟ್ಟಿನಲ್ಲಿ ಯಾರಿಗೆ ಕಾಲ್ ಮಾಡಿದ್ರು ಕೂಡ ಯಾರಾದರೂ ಒಬ್ಬರು ಆ ಕಾಲ್ನ ರಿಸೀವ್ ಮಾಡಿಬಿಟ್ಟು ಅವ್ರಿಗೆ ಆಗುವಂಥ ಸಮಸ್ಯೆನ ಫಸ್ಟ್ ಆಲಿಸಿ ತಕ್ಷಣ ಕನ್ಸರ್ನ್ಡಿಗೆ ಆ ಒಂದು ಮೆಸೇಜ್ ಕಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಇದರಲ್ಲಿರುವಂಥದ್ದು. ಅದೇ ರೀತಿ 115 ಕಾಳಜಿ ಕೇಂದ್ರ ಇವಾಗ ನಾವಾಗಲೇ ಇಡೀ 9 ತಾಲೂಕಲ್ಲೂ ಕೂಡ ನಾವು ನಿಗದಿ ಮಾಡಿದ್ದೀವಿ. ಈ ಕಾಳಜಿ ಕೇಂದ್ರದಲ್ಲಿ ಏನೇನು ಇರಬೇಕು ಅಂತ ನಮ್ಮದೇನು ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ಪ್ರೊಸೀಜರ್ ರೀತಿ ಇರ್ತದೆ. ಒಂದು ಕಾಳಜಿ ಕೇಂದ್ರದಲ್ಲಿ ಯಾವ ರೀತಿ ಇರಬೇಕು, ಬೆಡ್ ಬಗ್ಗೆ ಆಗಲಿ, ತಲೆದಿಂಬು ಬಗ್ಗೆ ಆಗಲಿ, ಅಲ್ಲಿನ ಒಂದು ಶೌಚಾಲಯದ ವ್ಯವಸ್ಥೆ ಆಗಿರಲಿ, ಫ್ಯಾನು ಮತ್ತು ಇತರೆ ವ್ಯವಸ್ಥೆನಾಗಲಿ ಸುಸಜ್ಜಿತವಾಗಿ ಇಟ್ಕೋಬೇಕು ಅಂತ ಇವಾಗಲೇ ನಾವು ತಹಸೀಲ್ದಾರ್ ಮತ್ತು EOCಗೆ ಇವಾಗಲೇ ಕೊಟ್ಟಿದ್ದೀವಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು.
98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ. ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ. ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ. ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ. ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM. ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ. ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು. ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು. ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ. ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ. ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 80737 00468 81050 72386. Website www.vivekanandapuc.com.